ಹಾಯ್ ನಮಸ್ತೆ. ನಾನು ನಿಮ್ಮ ವನಿತಾ ಜಯಂತ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಸುಂದರವಾದ ಕತೆ ಹೇಳ್ತೀನಿ ನಿಮಗೆ. ಒಂದು ಊರಲ್ಲಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಬೇಕಾದ್ರೆ ದೋಣಿಯ ಸಹಾಯ ಬೇಕಾಗಿರುತ್ತೆ. ಅಲ್ಲಿ ರೋಡ್ ಏನೂ ಇರಲ್ಲ. ಸೊ ಹಿಂಗಾಗಿ ಒಬ್ಬ ಹಂದಿ ಸಾಕಾಣಿಕೆ ಮಾಡೋನು ತನ್ನ ಹಂದಿಯನ್ನು ಆ ದಡಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಅವನೇನು ಮಾಡ್ತಾನೆ, ದೋಣಿ ಹತ್ತಿ ಕೂತ್ಕೊಳ್ತಾನೆ ಹಂದಿ ಜೊತೆಗೆ. ಅಲ್ಲಿ ತುಂಬ ಜನ ಕೂತಿರ್ತಾರೆ. ಈ ಹಂದಿ ಗಾಬರಿಗೆ ಆ ದೋಣಿ ಎಲ್ಲ ಓಡಾಡ್ತಾ ಇರುತ್ತೆ, ಎಲ್ಲರಿಗೂ ಕಿರಿಕಿರಿ ಮಾಡ್ತಾ ಇರುತ್ತೆ. ಒಂಥರ ಎಲ್ರಿಗೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಅದು ಓಡಾಡ್ತಾ ಇದ್ದಾಗ ಎಲ್ರಿಗೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಇವನು ಮಾಲೀಕ ಎಷ್ಟೇ ಹೇಳಿದ್ರು ಅದು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದಕ್ಕೊಂಥರ ಗಾಬರಿ. ಆ ದೋಣಿಯಲ್ಲಿ ಒಬ್ಬ ಪಂಡಿತನು ಕೂತಿರ್ತಾನೆ. ಆ ಪಂಡಿತನು ಹೇಳ್ತಾನೆ ಅವನ ಮಾಲೀಕನಿಗೆ, ನೀನು ಒಪ್ಪಿಗೆ ಕೊಡೋದಾದರೆ ನಾನು ಆ ಹಂದಿಯನ್ನು ಸುಮ್ಮನೆ ಕೂರಿಸ್ತೀನಿ ಅಂತ. ಸದ್ಯ ಇವನಿಗೆ ಸಾಕಾಗಿರುತ್ತೆ. ಸರಿ ಸ್ವಾಮಿ, ನೀವು ಏನು ಮಾಡ್ತೀರೋ ಮಾಡಿ, ಅದು ಒಟ್ಟಿನಲ್ಲಿ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ ಅಂತ. ಸರಿ ಆಯಿತು. ಹಂದಿ ಮಾಲೀಕನ ಹತ್ರ ಅಪ್ಪಣೆ ತಗೊಂಡು ಪಂಡಿತ ಏನು ಮಾಡ್ತಾನೆ, ಆ ಹಂದಿನ ತೆಗೆದು ನೀರಿಗೆ ಹಾಕ್ಬಿಡ್ತಾನೆ. ಎಲ್ಲರಿಗೂ ಒಂಥರ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದು, ಹಂದಿನ ತೆಗೆದು ನೀರಿಗೆ ಹಾಕ್ಬಿಟ್ರಲ್ಲ ಈ ಪಂಡಿತರು, ಪಾಪ ಅದು ಪ್ರಾಣಿ ಏನಾಗುತ್ತೆ ಅದಕ್ಕೆ ಅಂತ. ಅಂದರೆ ಪಂಡಿತರು ಮಾತ್ರ ಆ ಹಂದಿಯನ್ನೇ ನೋಡ್ತಾ ಇರ್ತಾನೆ. ಅದು ಪ್ರಾಣ ಭಯದಿಂದ ತನಗೆ ಎಷ್ಟು ಸಾಹಸ ಮಾಡಿ ಈಚ್ಕೊಂಡು ಬರ್ತಾ ಇರುತ್ತೆ ಆ ದೋಣಿ ಹತ್ರ. ಸ್ವಲ್ಪ ದೂರ ಹೋದ್ಮೇಲೆ ಅದು ಗಾಬರಿಗೊಳ್ತಾ ಈಚ್ತಾ ಬಂದು ದೋಣಿನ ಹಿಡ್ಕೊಳುತ್ತೆ. ಆಗ ಪಂಡಿತ ಅದನ್ನು ಮೇಲೆ ಎತ್ತಿ ಕೂರಿಸ್ತಾನೆ, ದೋಣಿ ಒಳಗಡೆ ಕೂರಿಸ್ತಾನೆ. ಅದು ಹೋಗಿ ಸುಮ್ಮನೆ ಒಂದು ಮೂಲೆ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಆಗ ಎಲ್ರಿಗೂ ಒಂಥರ ಏನಿದು, ಇದು ನೀರಿಗೆ ಹಾಕಿದ ತಕ್ಷಣ ಇನ್ನೂ ಗಲಾಟೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಅದು ನೋಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಲ್ಲ ಅಂತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದ ಒಬ್ಬ ಪಂಡಿತನನ್ನು ಕೇಳ್ತಾನೆ, ಎಂಥ ಉಪಾಯ ಮಾಡಿದ್ರಿ, ಅದು ಸುಮ್ಮನೆ ಕೂತ್ಕೊಂಡ್ಬಿಡ್ತಲ್ಲ, ಅದು ಮತ್ತೆ ಗಲಾಟೆನೇ ಮಾಡಿಲ್ವಲ್ಲ ಅಂತ. ಆಗ ಪಂಡಿತರು ಹೇಳ್ತಾರೆ, ಹೌದು, ಅದಕ್ಕೆ ತಾನು ಸೇಫ್ ಆಗಿದ್ದೀನಿ ಅಂತ ಅರಿವಿಲ್ಲದೇನೆ ಆ ಥರ ಅಲ್ಲಿಂದ ಇಲ್ಲಿಗೆ ಗಲಾಟೆ ಮಾಡ್ತಾ ಇತ್ತು. ಅದು ನೀರಿಗೆ ಬಿದ್ದ ತಕ್ಷಣ, ಹೌದು ನಾನು ಯಾವುದೋ ಒಂದು ಭ್ರಮೆಲಿದ್ದೆ, ನಾನು ಅಲ್ಲೇ ಸೇಫ್ ಆಗಿದ್ದೆ, ದೋಣಿಲೇ ಸೇಫ್ ಆಗಿದ್ದೆ ಅಂತ ಅದಕ್ಕೆ ಆಮೇಲೆ ಅರಿವಾಗುತ್ತೆ. ಮನುಷ್ಯನೂ ಅಷ್ಟೇ ಅಲ್ವ ಸ್ನೇಹಿತರೆ, ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ನಾವು ಭಗವಂತ ಕೊಟ್ಟಿರೋ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯಾವುದೋ ಆಸೆ, ಕಾಣದ ಆಸೆ, ದೂರದ ಬೆಟ್ಟ ನುಣ್ಣಗೆ ಅಂದಾಗೆ ಕಾಣದ ಆಸೆಗೆ ಬಲಿಯಾಗ್ತೀವಿ. ಯಾವುದೋ ಆಮಿಷಕ್ಕೆ ಒಳಗಾಗಿ ನಾವು ಆಗಿದ್ರೆ ಚೆನ್ನಾಗಿತ್ತು, ನಾವು ಹೀಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇಲ್ಲದ ಆಸೆಗಳನ್ನ ತಲೆಗೆ ತುಂಬಿಕೊಂಡು ನಾವು ಇರೋ ಜೀವನನೇ ಮರ್ತು ಬಿಡ್ತೀವಿ. ಈ ಸುಖವಾದ ಜೀವನನೇ ಅನುಭವಿಸದೆ ದುಃಖದಲ್ಲೇ ಕಳೆದು ಬಿಡ್ತೀವಿ. ಖಂಡಿತ ಭಗವಂತ ಕೊಟ್ಟಿರೋದನ್ನ ನಗ್ನಗ್ತಾ ಅನುಭವಿಸೋಣ. ಸುಖ ಆಗಲಿ ದುಃಖ ಆಗಲಿ ಯಾವುದೂ ಶಾಶ್ವತ ಅಲ್ಲ, ಯಾರಿಗೂ ಯಾವುದೂ ಶಾಶ್ವತ ಅಲ್ಲ. ಅದು ಯಾವ ರೀತಿ ಬರುತ್ತೋ, ಭಗವಂತ ಯಾವ ರೀತಿ ಆ ದಿನ ಕೊಡ್ತಾ ಹೋಗ್ತಾನೋ ಅದನ್ನು ಖುಷಿಯಾಗಿ ಅನುಭವಿಸೋಣ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೀನಿ. ಹರಿ ಓಂ, ಜೈ ಭಾರತ್ ಮಾತಾ.